ಮುಡಿಪು ಘಟಕ ಇದರ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಸೇರಿಕೊಂಡು ನಮ್ಮ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಗೌರವಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮುಡಿಪು ಘಟಕದ ಗೌರವಾಧ್ಯಕ್ಷರಾದಂತಹ ನಮ್ಮ ಹೆಮ್ಮೆಯ ಮಾರ್ಗದರ್ಶಕರು ಹಿರಿಯರಾದಂತಹ ಶ್ರೀ ರಾಜರಾಮ್ ಭಟ್ರೆ, ನನ್ನ ಬಹಳ ಆತ್ಮೀಯರು, ನನ್ನ ಅಣ್ಣರಾದಂತಹ ಸುಮಾರು 25 ವರ್ಷಗಳಿಂದಲೂ ನನ್ನ ಎಲ್ಲ ನಡೆಗಳಲ್ಲಿ ಹೆಜ್ಜೆ ಇಟ್ಟು ನನ್ನ ಜೊತೆ ಸಹಕರಿಸುವಂತಹ ನನಗೆ ಎದುರಾಗಿ ನನಗೆ ಸಹಕಾರ ನೀಡಿದಂಥ ಈ ಘಟಕದ ಅಧ್ಯಕ್ಷರು ಆದಂತಹ ಸಂತೋಷ್ ಕುಮಾರ್ ದೇವರೇ ಹಾಗೂ ವಿನಯ್ ಮುಡಿಪು, ನವೀನಣ್ಣ, ವಿನಯನ ಬಗ್ಗೆ ಇರಬೇಕಾಗಿಲ್ಲ, ಉಮೇಶ್ ಹಿರಿಯ ಮತ್ತೆ ಅನೇಕರು ನಮ್ಮ ಬಂಧುಗಳು ಅಮ್ಮೆಯಿಂದ ಹಿಡಿದು ಎಲ್ಲ ಹಿರಿಯರು ತಾವುಗಳು ಮತ್ತೆ ಕೂತಿದ್ದೀರಿ. ನಮಗೆಲ್ಲರಿಗೂ ವಂದಿಸುತ್ತಾ ಮುಡಿಪು ಘಟಕ ಪ್ರತಿ ವರ್ಷ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಘಟಕದ ಮೂಲಕ ಮಾಡ್ತಾ ಇದೆ. ಸಂತೋಷ್ ರೈಗಳ ನೇತೃತ್ವ ಅಧ್ಯಕ್ಷರಾಗಿ ಪ್ರತಿ ವರ್ಷ ಕೂಡ ಜವಾಬ್ದಾರಿಯುತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ವರ್ಷ ಗೋಡೆಯಲ್ಲಿ ತನ್ನ ಹಾಲ್ನಲ್ಲಿ ಆಗಲಿಕ್ಕೆ ಮೊದಲಿಂದ ಆಶೆಯಾಗಿತ್ತು. ಇವತ್ತು ಬಹಳ ವಿಶೇಷ ಏನಂತ ಕೇಳಿದರೆ, ನಮಗೆ ಸ್ವಲ್ಪ ಮಂದಿಗೆ ಮಳೆ ಬಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ನಮಗೆ ತೊಡಕಾಗಿದೆ ಹೌದು, ಆದರೆ ಇದನ್ನು ತೊಡಕುವುದಾಗಿ ನಾವು ಹೇಳಲಿಕ್ಕಿಲ್ಲ. ಯಾಕೆಂದರೆ ಇಡೀ ದೇಶದಲ್ಲಿ ನಾವು ಕಾಲಿಗೆ ಮಳೆ ಬರಬೇಕು ಅಂತ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಳೆ ಬಂದ ಅಂತ ಹೇಳಿದರೆ ದೇವರಿಗೆ ಅದು ಸಮರ್ಪಣೆ ಆಗಿದೆ ಎಂಬುದಾಗಿ ನಾವು ಎಲ್ಲರೂ ತ್ಯಾಗಮಯಿಗಳಾಗಬೇಕು. ನಮಗೆ ತೊಡಕಾಗಿದೆ, ಅಯ್ಯೋ ಬಸ್ ಬರ್ತದೆ ಅಂತ ಹೇಳಿ ನಾವೆಲ್ಲರೂ ಖುಷಿಯಲ್ಲಿ ಅಂತ ಹೇಳಿದ್ರೆ ಸಂತೋಷ ರಾಜಾಪಣ್ಣ ಎಲ್ಲರೂ ನಾವು ಮಾತಾಡಿದ್ದೇವೆ. ಊರಿಗೆ ಆಡತ್ತ ನನಗೆ ಪತ್ತೆಯಾಗಿ ತೊಂದರೆ ಬಂದಲ್ಲಿ ಊರಿಗೆ ಆಡತ್ತ ಅದು ಬಹಳ ಮುಖ್ಯ. ನಾವು ಸರ್ವರು ಊರಿಗೆ ಸಹಕಾರ ಮಾಡುವ ಹಾಗೆ ಆ ಮನೋಭಾವವನ್ನು ನಾವು ಬೆಳೆಸಿಕೊಳ್ಬೇಕು. ಹಾಗಾಗಿ ನಮಗೆಲ್ಲರಿಗೂ ಇವತ್ತು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮಗೆ ಮಳೆ ಬಂದು ಭೂಮಿ ತಂಪಾಯಿತು. ಇದು ಸುಬ್ರಹ್ಮಣ್ಯನ ಅನುಗ್ರಹ. ಸುಬ್ರಹ್ಮಣ್ಯ ಓಡಲಿಲ್ಲ. ನಾನು ನಿನ್ನೆ ಒಂದು ವಿಚಾರ ಮಾತಾಡಿದೆ. ನಿನ್ನೆ ಬರ್ಕೊಟ್ಟಲ್ಲಿ ಉಳ್ಳಾದಲ್ಲಿ ಆಟ ಅಲ್ಲಿ ಆಟ ಮಾಡುವ ಪರಿಸ್ಥಿತಿ ಇಲ್ಲ. ಮಳೆ ಬಂದರೆ ಮೊನ್ನೆ ಮಳೆ ಇತ್ತು, ನಿನ್ನೆ ಮಳೆ ಇರಲಿಲ್ಲ, ಆಟ ಆಗಿದೆ. ಇವತ್ತು ಮಳೆ ಇತ್ತು, ಮೊನ್ನೆಯೂ ವ್ಯವಸ್ಥೆ ಇತ್ತು. ಮಳೆ ಬಂದರೆ ಆಟ ಮಾಡುವಂತ ವ್ಯವಸ್ಥೆ ಇತ್ತು, ಇವತ್ತೂ ವ್ಯವಸ್ಥೆ ಇದೆ. ಹೊರಗೆ ವ್ಯವಸ್ಥೆ ಮಾಡಿದ್ರೆ ಮಳೆ ಬಂದರೆ ಇಲ್ಲಿ ಮಾಡೋದಂತ ಮೊದಲೇ ತೀರ್ಮಾನ ಆಯಿತು. ಹಾಗೆ ಸಂತೋಷದಿಂದ ಒಳ್ಳೆಯ ಒಂದು ವ್ಯವಸ್ಥೆ ಇತ್ತು. ದೇವರು ಕರುಣಾಮಯಿಯಾಗಿ ನಮಗೆ ಸಂಪನ್ನ ನೀಡಿದ್ದಾರೆ. ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ ಸಂತೋಷ ನೇತೃತ್ವದ ಈ ಮುಡಿಪು ಘಟಕದ ಈ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಇದೆ. ಈ ಎಲ್ಲ ಘಟಕ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮೊದಲೊಮ್ಮೆ ವಂದಿಸುತ್ತಾ ಇವರು ಸಂಪೂರ್ಣ ಒಂದು ಹುಮ್ಮಸ್ಸಿನಿಂದ ಸಂತೋಷನ ನಮಗೆ ಇವತ್ತು ಈ ವಾಲ್ಯದಲ್ಲಿ ಎಲ್ಲ ವ್ಯಕ್ತಿಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಮುಡಿಪು ಘಟಕದ ಸದಸ್ಯರು ಕೈ ಜೋಡಿಸಿದ್ದಾರೆ. ರಾಜರಾಮರ ಬಗ್ಗೆ ಹೇಳಬೇಕಾಗಿ ಇಲ್ಲ. ಪ್ರತಿ ವರ್ಷ ಕೂಡ ಕಾಮಂಜೆಗಳ ಆಟವನ್ನು ಕೈಗಾರಿಕೆಗಳ ಪುಣ್ಯಭೂಮಿ ನಗರದಲ್ಲಿ ಸ್ವಂತವಾಗಿ ಅವರು ಮಾಡುವುದರ ಮೂಲಕ ಯಕ್ಷಗಾನದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಂಖ್ಯೆಯನ್ನು ಸೇರಿಸುವುದು ಒಳ್ಳೆಯ ಒಂದು ದೇವಮಾರ್ಗ ಆಟವನ್ನು ಮಾಡಿ ತೋರಿಸಿ ಯಕ್ಷಗಾನದ ಹಿಂದೂ ಮಾಡಬೇಕಾಗಿ ಅವರು ತೋರಿಸಿರುವರು. ಅದಲ್ಲದೆ ಅವರು ಒಂದು ನಿರ್ಧಾರವಾಗಿ ಗಟ್ಟಿ ನಿಂತರೆ ಅದು ನಿಲ್ಲುವುದು ಅದರಿಂದ ಮುಖಸುತ್ತಿ ಎಂಬುದಾಗಿ ಪಟ್ಟಣದಲ್ಲಿ ಉಳ್ಳಾರೆ. ಅದು ನನ್ನ ಸಂತೋಷದ ಸಮಯದಲ್ಲಿ ಇದ್ದು ನನ್ನ ದುಃಖದ ಸಮಯದಲ್ಲಿ ನಾವು ಯಾರಿಗೂ ಹೆದರಿಲ್ಲ. ಎಷ್ಟೇ ಕಮೆಂಟ್ರಿಗಳ ತಪ್ಪು ಹೆದರಿದವರಲ್ಲ ಅವರ ಆಚರಣೆ ಎಲ್ಲರಿಗೆ ಮಂಗಳೂರಲ್ಲಿ ದೊಡ್ಡ ಗ್ರಾಮದಲ್ಲಿ ಪ್ರತಿಭಟನಾ ಸಂದರ್ಭದಲ್ಲಿ ಕೂಡ ಮುಂಚೂಣಿಯಲ್ಲಿ ಹೋಗಿ
ನಮಗೆ ಮಾರ್ಗದರ್ಶಕರಾಗಿ ಹಿರಿಯರಾಗಿ ನಮ್ಮ ಜೊತೆ ನಿಂತವರು. ಅದರಲ್ಲಿ ಪ್ರತಿ ವರ್ಷ ನಮ್ಮ ಪವನ್ಯಗಳ ಆಚರಣೆ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಇವತ್ತು ಇಲ್ಲಿ ಸೇರಿದವರು, ವೇದಿಕೆ ಇದ್ದವರು ನಮ್ಮಲ್ಲ, ಸೇರಿದವರು ಕೂಡ ಇದು ನಮ್ಮ ಮೇಳ, ಇದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಂದು ಇಲ್ಲಿ ಸಹಕಾರ ನೀಡಿದ್ದೀವಿ. ನಿಮಗೆ ಎಲ್ಲರಿಗೂ ಆಭಾರಿ ಆಗುತ್ತೆ. ನಾಡಿದ್ದು 26ನೇ ತಾರೀಕು, ನಾಳೆ ಆದಿತ್ಯವಾರ ಯಕ್ಷಗಾನ ಪಟ್ಟ ಫೌಂಡೇಶನ್ನ ಒಂದು ದೊಡ್ಡ ಕಾರ್ಯಕ್ರಮ ಮಂಗಳೂರಿನ ಅಡ್ಯಾರ ಗಾರ್ಡನ್ನಲ್ಲಿ. ನನಗೆ ಪ್ರತ್ಯೇಕವಾಗಿ ಹೇಳಲಿಕ್ಕೆ ತೊಂದರೆ ಆಗುತ್ತೆ, ಸಮಯ ಕೂಡ ಇಲ್ಲ. ನಿಮಗೆ ದಯವಿಟ್ಟು ಇದೇ ಆಮಂತ್ರಣ ಅಂತ ಭಾವಿಸಿ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ನಾಟಕ ರಂಗಭೂಮಿಯ ಕಲಾವಿದರಿಗೆ, ದೈವಾರಾಧನೆಯ ಕಲಾವಿದರಿಗೆ, ಅದರ ಪರಿಚಾರಕರಿಗೆ, ಅದಲ್ಲದೆ ಕಂಬಳಕ್ಕೆ ಸಂಬಂಧಪಟ್ಟಂತ ಆ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಉಚಿತ ಆರೋಗ್ಯ ವಿಮೆಯ ಯೋಜನೆಯನ್ನು ಕೂಡ ನಾವು ಪಟ್ಟ ಫೌಂಡೇಶನ್ 2 ವರ್ಷಗಳ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಸೌಲಭ್ಯವನ್ನು ಮಾಡಿ ಕಾರ್ಯಕ್ರಮಗಳು ನೀವುಗಳು ನಿಮ್ಮ ಆಶೀರ್ವಾದದಿಂದ ಆ ಕಡೆಗೆ ತಾಯಿ ಬ್ರಹ್ಮಾಂಡ ಹಾಗೂ ಸುಬ್ರಹ್ಮಣ್ಯನ ದಯದಿಂದ ನಾನು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಸುಮಾರು 8 ವರ್ಷದಲ್ಲಿ 13 ಕೋಟಿ ರೂಪಾಯಿಯವರೆಗೆ ಕಲಾವಿದರಿಗೆ ಬೇರೆ ಬೇರೆ ಯೋಜನೆಯಿಂದ ನೆರವಾಗಿದ್ದೇವೆ. ಆ ಮೇಳ, ಈ ಮೇಳ, ಈ ಕಿಟ್ಟು, ಆ ಎಂಬ ಭೇದ ಭಾವ, ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ನಾವು ಮನೆಗಳನ್ನು ಕೂಡ ಕಟ್ಟಿಕೊಟ್ಟಿದ್ದೇವೆ. 30 ಮನೆಗಳನ್ನು, ಸಂಪೂರ್ಣ ಮನೆಯನ್ನು ಫೌಂಡೇಶನ್ ಮೂಲಕ ನಾವು ಘಟಕರು ಹಾಗೂ ನಾವು ಫೌಂಡೇಶನ್ ಅವರು ಕಲಾವಿದರಿಗೆ ಕಟ್ಟಿ ಹಸ್ತಾಂತರಿಸಿದ್ದೇವೆ. ಒಂದು 300ಕ್ಕಿಂತ ಹೆಚ್ಚು ಕಲಾವಿದರಿಗೆ ಮನೆ ಕಟ್ಟಿಗೆ 25,000 ರೂಪಾಯಿ, 50,000 ರೂಪಾಯಿ ಹಾಗೆ ಧನ ನೀಡಿದ್ದೇವೆ. ಇವೆಲ್ಲ ಆದರೂ ನಿಮ್ಮಂತ ಭಕ್ತರ ಆಶೀರ್ವಾದದಿಂದ ಹೀಗೆ ಕಲಾ ಪ್ರೋತ್ಸಾಹವನ್ನು ಮಾಡೋಣ. ನೀವೆಲ್ಲರೂ ನಮ್ಮ ಜೊತೆ ಇರಬೇಕು. ನಾಡಿನ ಕಾರ್ಯಕ್ರಮ ಕೂಡ ಇವತ್ತು ನಾನು ಬೆಳಿಗ್ಗೆ ಬ್ಯಾಂಕ್ಗಳಿಗೆ ಹೋಗಿ ಈಗ ಪ್ರಯತ್ನ ಮೂಲಕ ಈ ಕಾರ್ಯಕ್ರಮಕ್ಕೆ ಬಂದೆ. ಯಾಕಂದರೆ ಟೀಚರ್ ಸುದೀಪ್ರನ್ನು ಭೇಟಿ ಮಾಡಬೇಕು. ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಅವರು ಬರೋದಕ್ಕೆ ಕನ್ಫರ್ಮ್ ಆಗಿದೆ. ನಾಡಿನ ಮಧ್ಯಾಹ್ನ 3 ಗಂಟೆಗೆ ಮಧ್ಯಾಹ್ನ ನಮ್ಮ ಜೊತೆ ಟೀಚರ್ ಸುದೀಪ್ ಕೂಡ ಇರ್ತಾರೆ. ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಚಂದ್ರಕಾಣಿಸಿಕೊಳ್ಬೇಕಾಗಿ ಈ ಮೂಲಕ ಹೇಳಿಕೊಳ್ಳುತ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜಿಸಿರುವಂತಹ ಮಣಿಪುರ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ, ಸಂತೋಷಣ್ಣ, ರಾಜಾರಾಮಣ್ಣ, ವಿನಯ್, ನಯಣ್ಣ, ನಾವು ಎಲ್ಲ ಪದಾಧಿಕಾರಿಗಳು ತಲೆಮಾರಿ ವಂದಿಸುತ್ತಾ ನಿಮ್ಮ ಆಶೀರ್ವಾದ ಬೇಡ್ತಾ ಇದ್ದೇನೆ. ನಮಸ್ಕಾರ. ಮನದ ಮಾತುಗಳಿಗೆ ಸತೀಶಣ್ಣ ಧನ್ಯವಾದಗಳು. ಇದೀಗ ನಮ್ಮ ಗೌರವಾಧ್ಯಕ್ಷರಂತ ಶ್ರೀಯುತ TG ರಾಜಾರಾಮ್ ಭಟ್ರು ಇವರು. ನಮಗೆ ಸಂತೋಷ ದಿವಸ ಇದು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಮಣಿಪು ಘಟಕಕ್ಕೆ ಇವತ್ತು ಒಂದು ಸಂಭ್ರಮ. ಪಟ್ಲ ಸತೀಶ್ ಶೆಟ್ಟಿಯವರಿಗೆ ವೇದಿಕೆಯಲ್ಲಿ ಗೌರವಿಸುವ ಒಂದು ಅವಕಾಶ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಪಟ್ಲ ಸತೀಶ್ ಶೆಟ್ಟಿಯವರು ನಾನು ಮೊದಲಾಗಿ ವಂದನೆ ಸಲ್ಲಿಕೆ ಮಾಡ್ತೇನೆ. ನನ್ನ ನೆನಪು 4 ವರ್ಷಗಳ ಹಿಂದೆ ಹೋಗ್ತದೆ. ಯಕ್ಷಗಾನ ರಂಗದಲ್ಲಿ ಭಾಗವತನೊಬ್ಬನಿಗೆ ಆಗಬಾರದ ರೀತಿಯಲ್ಲಿ ಅವಮಾನವಾದಾಗ, ಹೀಗಾಗಬಾರದಿದ್ದು ಅಂತ ಹೇಳಿದವರೇ ಎಲ್ಲರೂ ಕೂಡ. ಆದರೆ ಬಾಯಿಗೆ ಕೈ ಇಟ್ಟು ಮುಸಿ ಮುಸಿ ನಕ್ಕವರು ಇದ್ದಾರೆ. ತನಗಾದ ಅವಮಾನವನ್ನು ಮರೆತು ಮೈಗೊಳ ಯುದ್ಧ ಪಟ್ಲ ಸತೀಶ್ ಶೆಟ್ಟಿಯವರು ನೇರವಾಗಿ ಧುಮುಕಿದ್ದು ಮೇಳದ ಯಜಮಾನಿಕೆಗೆ. ಪಾವಂಜೆ ದೇವಸ್ಥಾನ ಹೆಸರಿನಲ್ಲಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಹೆಸರಿನಲ್ಲಿ ಯಕ್ಷಗಾನ ಮೇಳವನ್ನು ಸ್ಥಾಪನೆ ಮಾಡಿ, ಯಕ್ಷಗಾನದಲ್ಲಿ ಒಂದು ಗಜಮೇಳ ಅಂತ ಹೆಸರು ಮಾಡಿಕೊಂಡಂಥ ಮೇಳ ಅದು ಪಾವಂಜೆ ಮೇಳ. ಆಗಲೂ ಕೂಡ ನಗಾಡಿದರು. ಒಂದು ಪೊಕ್ಕಡೆ, ಒಂದು ಆಯರಪಾರೇಜಿ, 1 ವರ್ಷ ನಡಪು ಅಂತ ಹೇಳಿದರು. ಹಾಗಾಗಲಿಲ್ಲ ನೋಡಿ. ನಮ್ಮೆಲ್ಲರ ಅಭಿಮಾನದ ಪಾವಂಜೆ ಮೇಳ ಇವತ್ತು ಗರಿಗೆದರಿ ನಿಂತಿದೆ. ಹಲವಾರು ಜನ ಕಲಾವಿದರಿಗೆ ಜೀವನವನ್ನು ಕೊಟ್ಟಂತಹ, ಬದುಕನ್ನು ಕಟ್ಟಿಕೊಂಡಂತಹ ಪಾವಂಜೆ ಮೇಳ 100 ಕಾಲ ನಡೆಯಲಿ ಎಂದು ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಹಣ ಮಾಡಿ ಮನೆಗೆ ತಕ್ಕೊಂಡು ಹೋಗ್ಬೋದಿತ್ತು ಸತೀಶ್ ಶೆಟ್ಟಿಗೆ, ಹಣವನ್ನು ಬಾಚಿತ್ತುಕೊಂಡು ಹೋಗ್ಬೋದಿತ್ತು ಮನೆಗೆ. ಆದರೆ ಅವರು ಹಾಗೆ ಮಾಡಲಿಲ್ಲ. ತನ್ನ ಅಭಿಮಾನಿಗಳನ್ನು ಒಂದು ಕಡೆ ಕಟ್ಟಿ ಹಾಕಿ, ಹಗ್ಗ ಇಲ್ಲದೆ ಕಟ್ಟಿ ಹಾಕಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟನ್ನು ಆರಂಭ ಮಾಡಿ, ಆ ಮೂಲಕ ಕಲಾವಿದರಿಗೆ ಮನೆ, ಅಶಕ್ತ ಕಲಾವಿದರಿಗೆ ಸಹಾಯ, ಕಲಾವಿದರಿಗೆ ಇನ್ಶೂರೆನ್ಸ್,
ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಈ ರೀತಿ ಯಕ್ಷಗಾನ ವೃತ್ತಿಪರ ಕಲಾವಿದರನ್ನ ಸಾಕಿ ಸಲುವಂಥ ಕೆಲಸವನ್ನು ಪಟ್ಲ ಸತೀಶ್ ಶೆಟ್ಟರು ಮಾಡಿದರು. ಎಷ್ಟೋ ಜನ ಮೇಳ ಯಜಮಾನರುಗಳಿದ್ದಾರೆ, ಎಲ್ಲರೂ ಕೂಡ ಹಣವನ್ನು ಆಚೆ ಮನೆಗೆ ತಕ್ಕೊಂಡವರೇ ಬಹಳ. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಹೆಸರಿನಲ್ಲಿ ಆರಂಭ ಆಗಿರುವ ಯಕ್ಷಗಾನ ಮೇಳ ಇವತ್ತು ವಿಶ್ವವಿಖ್ಯಾತಿಯಾಗಿದೆ. ಕೇವಲ ಬೋಳಿಯಾರು ಮಂಗಳೂರಿಗೆ ಮಾತ್ರ ಆ ಮೇಳ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಬೆಳೆದಂಥ ಮೇಳ ಅದು ಪಾವಂಜಿ ಮೇಳ. ವಾಮನನಾಗಿ ಯಕ್ಷಗಾನ ಪ್ರವೇಶ ಮಾಡಿದ ಪಟ್ಲ ಸತೀಶ್ ಶೆಟ್ಟಿ ಇವತ್ತು ತ್ರಿವಿಕ್ರಮನಾಗಿ ಈ ಯಕ್ಷಗಾನ ಕೀರ್ತಿಯನ್ನು ಜಗದಾಗಲ ಹಬ್ಬಿಸಿದ್ದಾರೆ. ಒಂದು ದಿವಸ ಫೋನ್ ಮಾಡಿದ್ರೆ ಹೇಳ್ತಾರೆ ಆಮೇಲೆ ನ್ಯೂಯಾರ್ಕ್ ಉಳ್ಳೆ ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಮಾಡಿ ಹೇಳ್ತಾರೆ ನಾನು ನ್ಯೂ ಜರ್ಸಿ ಉಳ್ಳೆ ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಮಾಡಿ ನಾನು ಜಪಾನ್ ಉಳ್ಳೆ ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಮಾಡಿದರೆ ಅಬುದಾಬಿ ಉಳ್ಳೆ ಅಂತ ಹೇಳ್ತಾರೆ, ದುಬೈ ಉಳ್ಳೆ ಅಂತ ಹೇಳ್ತಾರೆ. ಇಡೀ ಜಗತ್ತಗಲ ತೆಂಕುತ್ತಿನ ಯಕ್ಷಗಾನವನ್ನು ಮೆರೆಸಿದ ಕೀರ್ತಿ ಈ ಅದ್ಭುತ ಬಾಲಕನಿಗೆ ಸಲ್ಲಬೇಕಾದ್ರೆ. ನಾನು ಅದ್ಭುತ ಬಾಲಕ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಹೇಳಿದೆ. ಹಾಗೆ ನೋಡಿದರೆ ಪಟ್ಲ ಸತೀಶ್ ಶೆಟ್ಟರ ಮನೆ ಯಕ್ಷಗಾನಕ್ಕೆ ಹೊಸ ಮನೆ ಏನಲ್ಲ, ಯಕ್ಷಗಾನಕ್ಕೆ ಹೊಸ ಮನೆಯಲ್ಲ. ಯಕ್ಷಗಾನಕ್ಕೆ ಪಟ್ಲ ಮನೆ ಅದು ಹಳೆ ಮನೆ. ಸತೀಶ್ ಶೆಟ್ಟಿ ತಂದೆ ಪಟ್ಲ ಮಾಬಲ್ ಶೆಟ್ಟಿಯವರು ಒಬ್ಬ ಚತುರ ಯಕ್ಷಗಾನ ಸಂಘಟಕ. ಮಲ್ಲ ಮೇಳ ಕಷ್ಟದಲ್ಲಿದ್ದಾಗ, ಅದು ಆ ಮೇಳ ಎಲ್ಲಿ ಆಗಿದ್ದಾಗ ಅದನ್ನು ಮತ್ತೊಮ್ಮೆ ಕಟ್ಟಿ ಮಲ್ಲದಾಗಿ ಬೆಳೆಸಿದ ಕೀರ್ತಿ ಅದು ಪಟ್ಲ ಮಹಾಬಲ ಶೆಟ್ಟಿಗೆ ಸಲ್ಲಬೇಕು. ಆ ಪಟ್ಲ ಮಹಾಬಲ ಶೆಟ್ಟರ ಹೆಮ್ಮೆಯ ಸುಪುತ್ರ. ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಅದ್ಭುತ ಬಾಲಕ. ನಾನು ಮೊನ್ನೆ ಯೂಟ್ಯೂಬ್ ನೋಡ್ತಾ ಇದ್ದೆ. 15 ವರ್ಷದ ಬಾಲಕ ಮೋಹನ ರಾಗವನ್ನು ಹಾಡಿದ ರೀತಿ ಅದು ಅದ್ಭುತವಾಗಿತ್ತು. ಶ್ರೀ ಮನೋಹರ ಸ್ವಾಮಿ ಪರಾಕು ಅನ್ನುವಂಥ ಹಾಡನ್ನು ಆತ ಯೂಟ್ಯೂಬಿನ ಹಾಡಿದ್ದನ್ನು ನಾನು ಕೇಳಿದ್ದೇನೆ. ತೆಂಕುತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಶ್ರೀ ಮನೋಹರ ಸ್ವಾಮಿ ಪರಾಕು ಹಾಡುವಂಥ ಭಾಗವತರು ಇವತ್ತು ಕೈ ಬೆರಳಿಕೆಯವರು ಮಾತ್ರ. ಶ್ರೀ ಮನೋಹರ ಸ್ವಾಮಿ ಪರಾಕು ಹಾಡಿನ ಮೂಲಕ ಸಭೆಯಲ್ಲಿದ್ದವರನ್ನು ಅಳಿಸುವ ತಾಕತ್ತಿರುವುದು ಈ ಅದ್ಭುತ ಬಾಲಕನಿಗೆ ಮಾತ್ರ. ಹಾಡನ್ನು ಸುಂದರವಾಗಿ ಎಲ್ಲರೂ ಹಾಡ್ತಾರೆ, ಆದರೆ ಶ್ರೀ ಮನೋಹರ ಸ್ವಾಮಿ ಪರಾಕು ಅಂಥೇಳಿ ಆ ಭೀಷ್ಮ ಶ್ರೀಕೃಷ್ಣನಿಗೆ ಮಂಡಿಯೂರಿ ನಮಸ್ಕಾರ ಮಾಡ್ತಾ ಹಾಡುವಂಥ ಹಾಡು ಪಟ್ಲ ಸತೀಶ್ ಶೆಟ್ಟಿಯವರು ಸಭೆಯಲ್ಲಿ ಕೂತ ಎಲ್ಲರನ್ನು ಅಳಿಸಿಬಿಡ್ತಾರೆ. ಆ ಮೂಲಕ ಯಕ್ಷಗಾನ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಎಲ್ಲ ಭಾಗವತರ ಹೆಸರನ್ನು ಕೂಡ ಮತ್ತೊಮ್ಮೆ ಮೇಲೆ ಬರುವಂತೆ ಪ್ರಯತ್ನ ಮಾಡ್ತಾರೆ. ಈ ರೀತಿಯಲ್ಲಿ ಯಕ್ಷಗಾನ ರಂಗದಲ್ಲಿ ಅದ್ಭುತ ಬಾಲಕನಾಗಿ ಹುಟ್ಟಿದ ಪಟ್ಲ ಸತೀಶ್ ಶೆಟ್ಟಿಯವರು ಇವತ್ತು ತ್ರಿವಿಕ್ರಮನಾಗಿ ಎದ್ದು ನಿಂತಿದ್ದಾರೆ. ನಮ್ಮ ಸತೀಶ್ ಶೆಟ್ಟಿಯವರು ಇವತ್ತು 30 ಮನೆಗಳನ್ನು ಬಡ ಕಲಾವಿದರಿಗೆ, ಬಡ ವೃತ್ತಿಪರ ಕಲಾವಿದರಿಗೆ ಕಟ್ಟಿಕೊಟ್ಟಿದ್ದಾರೆ. ಅವರ ಜೀವನಕ್ಕೆ ದಾರಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಗೌರವಯುತವಾದ ಜೀವನವನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಇಂಥ ಕೆಲಸಕ್ಕೆ ನಾವು ಅವರಿಗೆ ಬೆಂಬಲಿಸಬೇಕು. ಪಟ್ಲ ಸತೀಶ್ ಶೆಟ್ಟಿಯವರ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಬೆಂಬಲಿಸುವ ಅಗತ್ಯ ಇದೆ. ಭಾರಿ ದೊಡ್ಡ ಸಾಹಸ ಕೈ ಹಾಕಿದ್ದಾರೆ. ಹೆಚ್ಚು ಕಡಿಮೆ ಸಾಹಸ ಎವರೆಸ್ಟ್ನ ತುದಿ ಮುಟ್ಟಿದ ಹಂತದಲ್ಲಿದೆ. ಅವರು ಎವರೆಸ್ಟ್ ಶಿಖರದ ಮೇಲೆ ಹೇಗೆ ತೇನ್ ಸಿಂಗ್ ಹೋಗಿ ತ್ರಿವರ್ಣ ಧ್ವಜವನ್ನು ಹಾಕಿದ್ದಾರೋ, ಅದೇ ರೀತಿ ಯಕ್ಷಗಾನ ರಂಗದಲ್ಲಿ ಇನ್ನೇನು ಕೆಲವು ದಿವಸಗಳಲ್ಲಿ ಅವರು ಯಕ್ಷಗಾನದ ಧ್ವಜವನ್ನು ನೆಡುವವರಿದ್ದಾರೆ. ಅವರಿಗೆ ಎಲ್ಲ ಸಹಕಾರಗಳನ್ನು ನಾವು ನಂಬಿದ ದೇವರು ಕೊಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಅವರನ್ನು ವೇದಿಕೆಯಲ್ಲಿ ಕೂರಿಸಿ ಒಂದು ಶಾಲ್ ಹಾಕಿ, ಒಂದು ಟೊಪ್ಪಿ ಇಟ್ಟು, ಅವರಿಗೊಂದು ಹಾರ ಹಾಕಿ ಅವು ಭಾಗವತ ಬರ್ಪ ಅಂಥೇಳಿ ಅರ್ಥ ಇದೆಯಾ? ಅವರು ಮಾಡುವ ಕೆಲಸಕ್ಕೆ ನಾವು ಹೆಜ್ಜೆಯಾಗಿ ಸೇರಿಕೊಳ್ಳಬೇಡವ? ಅವರು ಮಾಡುವ ಒಳ್ಳೆ ಕೆಲಸಕ್ಕೆ ನಾವು ಅವರಿಗೆ ಬೆನ್ನು ತಟ್ಟಬೇಡವ? ಅವರಿಗೆ ಮಾಡುವ ಒಳ್ಳೆ ಕೆಲಸಕ್ಕೆ ನಾವು ಜೊತೆಯಾಗಬೇಡವ? ಅವರು ಮಾಡುವ ಒಳ್ಳೆ ಕೆಲಸಗಳೇ ನಾವು ಒಂದು ಸಾತ್ವಿಕ ಮಾತುಗಳನ್ನು ಆಡಬೇಡವ? ಅವರಿಗೆ ಅವರ ಒಳ್ಳೆಯ ಕೆಲಸಕ್ಕೆ ನಾವು ಕೈಲಾದ ಸಹಾಯ ಮಾಡಬೇಡುವ ಅನ್ನೋ ಯೋಚನೆ ಮನಸ್ಸಿನೊಳಗೆ ಬಂತು. ಅದಕ್ಕಾಗಿ
ಪಟ್ಲ ಫೌಂಡೇಶನ್ ಮುಡಿಪು ಘಟಕದ ವತಿಯಿಂದ ಅವರು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸಗಳಿಗೆ 50,000 ರೂಪಾಯಿಗಳ ದೇಣಿಗೆಯನ್ನು ನೀಡ್ತಾ ಇದ್ದೇವೆ. ಇದು ಭಾರಿ ದೊಡ್ಡ ಮೊತ್ತ ಏನಲ್ಲ ಭಾಗವತಾರೆ. ಇದು ನಮ್ಮ ಕಡೆಯಿಂದ ಒಂದು ಸಾಮಾನ್ಯ ದೇಣಿಗೆ ಅಷ್ಟೇ. ನಿಮ್ಮ ಒಂದು ವರ್ಷಕ್ಕೆ ಬರುವಂಥ 1.5 ಕೋಟಿ 2 ಕೋಟಿ ದೇಣಿಗೆಯಲ್ಲಿ ನಮ್ಮ 50,000 ರೂಪಾಯಿ ನಗಣ್ಯ. ಆದರೂ ಕೂಡ ಇದನ್ನು ನಮ್ಮ ಪ್ರೀತಿಯ ಕಾಣಿಕೆ ಅಂತ ತಿಳ್ಕೊಂಡು ನೀವು ನಿಮ್ಮ ಯಾವ ಅಭಿವೃದ್ಧಿ ಕಾರ್ಯಕ್ಕೆ ಬೇಕಾದರೂ ಈ ಹಣವನ್ನು ಉಪಯೋಗ ಮಾಡಿಕೊಳ್ಳಿ. ನಾನು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರಿಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಮುಂದೆಯೂ ಪಟ್ಲ ಸತೀಶ್ ಶೆಟ್ಟಿಯವರ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡುವಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿದ ದೇವರೇ, ಆ ಮೂಲಕ ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರದ ಅದ್ಭುತ ಬಾಲಕನಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿದ ದೇವರೇ ಅಂತೇಳಿ ಆ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತಾ, ಸುಬ್ರಹ್ಮಣ್ಯಗೆ ಪ್ರಾರ್ಥನೆ ಮಾಡಿದರೆ ಅದು ಫಲಿಸ್ತದೆ ಅಂತ ಅನ್ನೋದು ನಾನು ಕಂಡಿದ್ದೇನೆ. ನಾನು ಆ ಮೇಳದ ಪ್ರಥಮ ಸೇವೆ ಆಟಕ್ಕೆ ನಾನು ಹೋಗಿದ್ದೇನೆ. ಆ ದಿವಸ ಮೊನ್ನೆ ನಡೀತಲ್ಲ ಕೊಳಲಿಯಲ್ಲಿ ರಾಜೇಶ್ ನಾಯಕರಿಗೆ ದೇವಿಯ ಪ್ರಸಾದ ಅಂದದ್ದು, ಅದೇ ರೀತಿಯ ಪ್ರಸಾದವನ್ನು ನಾನು ಕಂಡಿದ್ದೇನೆ. ಅದೇ ರೀತಿಯ ಪ್ರಸಾದವನ್ನು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಪ್ರಸಾದವನ್ನು ಕೊಟ್ಟಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿಯವರ ಎಲ್ಲ ಸಾಹಸದಲ್ಲಿ ಗೆಲುವನ್ನು ತಂದುಕೊಡು ದೇವರನ್ನು ನಾನು ಪ್ರಾರ್ಥನೆ ಮಾಡಿದಾಗ ಆ ಪ್ರಸಾದ ನನ್ನ ಕೈಗೆ ಬಿದ್ದಿತ್ತು. ಆ ಪ್ರಸಾದ ಇವತ್ತು ಫಲಿಸುವ ಹಂತಕ್ಕೆ ಬಂದಿದೆ. ನಾವೆಲ್ಲರೂ ಕೂಡ ಆ ದಿನವನ್ನು ಎದುರು ನೋಡೋಣ. ಆ ದಿವಸಕ್ಕಾಗಿ ನಾವು ಕಾದಿರೋಣ. ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಒಂದು ಕ್ರಾಂತಿಯನ್ನು ಪಟ್ಲ ಸತೀಶ್ ಶೆಟ್ಟರು ಮಾಡುವವರಿದ್ದಾರೆ. ಆ ಕ್ರಾಂತಿಗೆ ನಾವೆಲ್ಲರೂ ಕೂಡ ಜೊತೆ ಸೇರೋಣ. 17 ವರ್ಷಕ್ಕೆ ಹಿಂದೆ ನಾವು ಆರಂಭ ಮಾಡಿದ ಹೋರಾಟ, 2006ನೇ ಇಸ್ವಿಯಲ್ಲಿ ನಾವು ಆರಂಭ ಮಾಡಿದ ಹೋರಾಟ, ಅದು ಮಂಜೊಟ್ಟಿಗೆ ಹತ್ತುವ ಸ್ಥಿತಿ ಬಂದಿದೆ. ಎಲ್ಲ ಬಾಯಿ ಕೈಟು ಮುಸಿ ನಕ್ಕವರೇ ಬಾಳ ಇರೇ ದಾಯೆ ಬಟ್ರೆ ಬೊಟ್ಟು ಚಂದನ ಅಂತ. ಇವತ್ತು ಪಟ್ಲ ಸತೀಶ್ ಶೆಟ್ಟಿಯವರ ಭೀಮ ಬಲ ಆ ಹೋರಾಟಕ್ಕೆ ಬಂದಿದೆ. ಆ ಹೋರಾಟವನ್ನು ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮ ಹೋರಾಟಕ್ಕೆ ಎಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ, ಎಲ್ಲ ಬಲವನ್ನು ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ನನ್ನ ಹೊಗಳಿದ್ರು ಅವರು, ಆದರೆ ನಮ್ಮ ಹೋರಾಟಕ್ಕೆ ಅವರು ಕೊಟ್ಟ ಸಹಕಾರವನ್ನು ನಾನು ನನ್ನ ಜೀವನದಲ್ಲಿ ಮರೆಯುವ ಹಾಗಿಲ್ಲ. ಆ ಹೋರಾಟಕ್ಕೆ ಪಟ್ಲ ಸತೀಶ್ ಶೆಟ್ಟಿಯವರ ಬೆಂಬಲ ಇನ್ನೂ ಕೂಡ ಬೇಕು. ಪಟ್ಲ ಸತೀಶ್ ಶೆಟ್ಟಿಯವರ ಶಕ್ತಿ ನಮಗೆ ಸಿಗಬೇಕು. ಪಟ್ಲ ಸತೀಶ್ ಶೆಟ್ಟಿಯವರು ಜ್ಞಾನ ಶಕ್ತಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಯ ಪ್ರಸಾದವನ್ನು ಈ ಹೋರಾಟಕ್ಕೆ ಕೊಡಬೇಕು. ಕಟೀಲ್ನ ಅಸ್ಪಣ್ಣರು ಕೊಟ್ಟಾಗಿದೆ, ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಪಟ್ಲ ಸತೀಶ್ ಶೆಟ್ಟಿಯವರ ಜೊತೆಗಿರೋಣ. ಪಟ್ಲ ಸತೀಶ್ ಶೆಟ್ಟಿಯವರ ಸಾಮಾಜಿಕ ಕಳಕಳಿಯ ಕೆಲಸಗಳಿಗೆ ನಾವು ಹೆಗಲು ಹುಟ್ಟು ಕೆಲಸ ಮಾಡೋಣ. ಪಟ್ಲ ಸತೀಶ್ ಶೆಟ್ಟಿಯವರನ್ನು ವರ್ಷವೂ ಸನ್ಮಾನ ಮಾಡುವಂಥ ಶಕ್ತಿಯನ್ನು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದರು. ಪ್ರತಿ ವರ್ಷ ಸನ್ಮಾನ ಅಂತ ಕೇಳಿದರು. ಸನ್ಮಾನ ಮಾಡಬೇಕಾದ್ರೂ ಯೋಗ್ಯನಿಗೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ ಸ್ವೀಕಾರ ಮಾಡೋ ಶಕ್ತಿ ಇದೆ, ಅದು ಪಟ್ಲ ಸತೀಶ್ ಶೆಟ್ಟಿಗೆ ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಸಹಕಾರ ಪಟ್ಲ ಸತೀಶ್ ಶೆಟ್ಟಿ ಕೊಡೋಣ. ನಮಸ್ಕಾರ. ಯಕ್ಷಗಾನ ಗೆಲ್ಗೆ. ಶ್ರೀಯುತ ನಮ್ಮ ಘಟಕದ ಗೌರವಾಧ್ಯಕ್ಷರಾದ ಶ್ರೀಯುತ TG ರಾಜಾರಾಮ್ ಭಟ್ ಇವರಿಗೆ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಇವರಿಂದ 2 ಮಾತು. ಇನ್ನಿತ್ತ ಕಾರ್ಯಕ್ರಮ ಭಾರಿ ಮಲ್ಲ ರೀತಿಯಲ್ಲಿ ಆವಡು ಪಂಡದ ಎಂಗ್ಲೆ ಮನಸ್ಸಿರಿತ್ತಂಡ್ರಿ ಪ್ರಾರ್ಥನೆ ಮಂತ ದೇವಿಯರ ಅವಕಾಶ ಕೊಡ್ತಿದ್ದಾರೆ. ಆಂಡ ಈತ್ ಮಲ್ಲ ಸಭೆಟ್ಟು ಬರ್ತದೆ ಬರ್ತದಲ್ಲ ಈತ್ ಮಲ್ಲ ಸಭೆಟ್ಟು ಬರ್ತದೆ ದೇವಿಯರ್ನ ಪ್ರಸಾದ ಸ್ವೀಕಾರ ಮಂತದ್ದು ಈತ್ ಮಲ್ಲ ಉಂತದಂಡ ಒಂದು ಪಟ್ಲ ಸತೀಶ್ ಅಣ್ಣನ ಅಭಿಮಾನೋಡ್ಲ 6 ಮನ್ಪುಣಂಚಿನ ಸಮಾಜ ಸೇವೆ ಬೇತೆ ತಿಕ್ಕಟ್ಟು ಬೇತೆ ಟ್ರಸ್ಟ್ ಉಂಟು. ಆಂಡ ಈ ರೀತಿಯ ಟ್ರಸ್ಟ್ 13 ಕೋಟಿ ರೂಪಾಯಿನ ಯಕ್ಷಗಾನದ ಪಾಪದ ಕಲಾವಿದರಿಗೆ ಇಲ್ಲು ಕಟ್ಟದು ಕೊಡ್ತಿಲ್ಲ. ಅಕ್ಲಿನ ಜೋಕ್ಲೆಗೆ ಅಕ್ಲ ಇಲ್ಲದಕ್ಲಿಗೆ ಬತ್ತನ ಕಷ್ಟದಪ್ಪಗ ಸ್ಕಾಲರ್ಶಿಪ್ ಆದಿಪ್ಪು ಬೇತೆ ಧನ ಸಹಾಯ ಆದಿಪ್ಪು ಈ ರೀತಿ ಕೊರ್ಪುನ ಒಂಜಿ ವಾ ಟ್ರಸ್ಟ್ ಇಲ್ಲ ಆತಜಿ ಆಯರ್ಲ ಸಾಧ್ಯಜ್ಜಿ ಅರ್ನ ಕನಸು ನಾನಾತುಂಡು. ಆ ಕನಸು ನೆರವೇರಡ್ನ ನಮ್ಮ ಮಾತ ಸಹಕಾರ ಬೋಡು ಎಲ್ಲಂಜಿದ ಕಾರ್ಯಕ್ರಮ ಯಶಸ್ವಿ ಆಡು ದಿಂಜ ಪಾತೆರೆಯ ಪೋಪು ಗೊತ್ತುಂಡು ಸಮಯದಂದು ಅಂಚಾದ ಸತೀಶನ್ನೇ ಒಂಜಿ ಕಾಲೋಡು ಎನ್ನ ಭಾರಿ ಮಲ್ಲ ಮಿತ್ರ ಇನಿಕೋಡಿ ಅತ್ತು
ಅಪ್ಪ ಕೇವಲ ದಕ್ಷಿಣ ಕನ್ನಡ ತಾಲೂಕಿಗೆ ಮಾತ್ರ ಸೀಮಿತ, ಇದು ಜಿಲ್ಲೆಗೆ ಸೀಮಿತ, ಇದು ರಾಜ್ಯ ಕಂಡು ರಾಷ್ಟ್ರ ಕಂಡು ಇನ್ನು ಅಂತಾರಾಷ್ಟ್ರ ಮಟ್ಟಡು ಆದ್ರೆ ಈ ರೀತಿ ಅಮೇರಿಕಾ ಆದಿಪ್ಪು, ಲಂಡನ್ ಆದಿಪ್ಪು, ಆಸ್ಟ್ರೇಲಿಯಾ ಆದಿಪ್ಪು, ದುಬೈ ಆದಿಪ್ಪು, ಸಿಂಗಾಪುರ್ ಆದಿಪ್ಪು ವಾ ದೇಶಡುಂಡು ಅವಳು ಸತೀಶಣ್ಣನ ಅಭಿಮಾನಿಗಳನ್ನ ಆ ಫೇಸ್ಬುಕ್ ವಾಟ್ಸಪ್ ಬೇದ ನೆಟ್ಟು ತೂಣಗ ಅತ್ಯಂತ ಖುಷಿ ಹಾಕೊಂಡು ಅರ್ನ ಪುದರ್ ನಾನಾತ್ ಉತ್ತುಂಗ ಸ್ಥಿತಿಗೆ ಏರಾಡು ನಾನಾತ್ ಸೇವೆ ಮಾಡ್ಪುನ ಶಕ್ತಿನ ಪರಮಾತ್ಮೆ ಸತೀಶಣ್ಣಗೆ ಒದಗಾವಡು ನಂಗೆ ನಿತ್ಯ ನಿರಂತರವಾದ ಐನ ತೂಪು ನಂಚಿನ ಯೋಗಲ ಕೇಣು ನಂಚಿನ ಭಾಗ್ಯಲ ಆರೆಗೆ ಸನ್ಮಾನ ಮನ್ಪುನಂಚಿನ ಆ ಯೋಗಲ ದೇವಿಯರು ಕರುಣಿಸವಡು ಪನ್ನೊಂದು ನಿಕ್ಲೆ ಬೈದಿನಕ್ಲೆ ವಿಶೇಷವಾದ ಧನ್ಯವಾದ ಕೊರಂದು ಐತ ಒಟ್ಟಿಗೆ ಕಾಂಡೆರಿಂಚ ಆ ನಮ್ಮ ಯುವ ಬಲಗದಾಗ್ಲ ಆದಿಪ್ಪು ಗಣೇಶ ಯುವಕ ಮಂಡಲದ ಆದಿಪ್ಪು ಬೈಯಡ್ 4 ಗಂಟೆಗೆ ಬರ್ತದೆ ಶಾರದಾ ಗಣಪತಿ ಶಾಲೆದ ಕುಣಿತ ಭಜನದ ಕ್ಲಾದಿಪ್ಪು, ನಮ್ಮ ಕುರ್ನಾಡದ ಕುಣಿತ ಭಜನದ ಕ್ಲಾದಿಪ್ಪು, ಗಣೇಶ ಯುವಕ ಮಂಡಲದ ಕುಣಿತ ಭಜನದ ಕ್ಲಾದಿಪ್ಪು, ಅಡ್ಕ ವೈದ್ಯನಾಥ ಸೇವಾ ಸಂಘದ ಕುಣಿತ ಭಜನದ ಕ್ಲಾದಿಪ್ಪು, ಅಂಚನೆ ನಮ್ಮ ಜಲಕದ ಘಟ್ಟದ ಕುಣಿತ ಭಜನದ ಆದಿಪ್ಪು. ಈ ತಂಡೋಡು ಬೈದಿನಂಚಿನ ಮಾತ ಜೋಕ್ಲೆ ವಿಶೇಷವಾದ ಮಾತಾ ಜೋಕ್ಲೆಗೆ ಅಕ್ಲೇನ ಲೆತೊಂದು ಬೈದಿನ ಸಂಚಾಲಕಿಯರು ಅಕ್ಲೇನ ಅಭಿಮಾನಿ ಬಂಧುಲೆಗೆ ಆ ಸಂಘದ ಅಧ್ಯಕ್ಷರನಾಗ್ಲೆಗೆ ಕಾಂಡೇರಿಂಚ ಬೆಂತಿನಂಚಿನ ನಮ್ಮ ಯುವ ಬಳಗಾದಿಪ್ಪು, ಗಣೇಶ ಯುವಕ ಮಂಡಲ ಆದಿಪ್ಪು, KFC ಅದು ಮಾತ ಎನ್ನ ಮಿತ್ರ ವಿಶೇಷವಾದ ಬತ್ತನಕ್ಲೆಗ ಆತಿಥ್ಯ ಕೊಡ್ದು ಈತು ಶೋಕುಡು ಈತು ಪೊರ್ಲುಡು ಆಕ್ಲೆ ಕುಳ್ಳದೆ ಪತ್ತದೆ ಒಣಸದಾಗ್ಲೆ ಒಣಸು ಬೊಂಡದಾಗ್ಲೆ ಬೊಂಡ ಅಂಜನೆ ಬೇತೆ ಬೇತೆ ವ್ಯವಸ್ಥೆ ಮಂತಿನ ಮಾತ ಜವನೇರಿಗೆ ಅಭಿನಂದನೆ ಆ ಧನ್ಯವಾದ ಕೊಡ್ದು ಪಾತೆಯರ ಅವಕಾಶ ಮಂತ್ ಕೊಡ್ತಾರೆ ನಿಕ್ಲೆ ಪೂರ್ಯರಿಗಳನ್ನ ಉಡಲ್ ದಿಂಜನ ಸಲ್ಮೇಲೆ ಸಂದದು ನಾನಾ ನಿತ್ಯ ನಿರಂತರವಾದ ಬರ್ಪಿ ವರ್ಷ ನಮ್ಮ ಮೇಮುಟ್ಟ ಕಾಪೆರಜ್ಜಿ ಸತೀಶಣ್ಣ ಒಂಜಿ ಮಾರ್ಚಿ ಫೆಬ್ರವರಿ ದಿನ ದೀದೆ ಈ ನಮ್ಮ ಮುಡಿಪು ಘಟಕದ ಕಾರ್ಯಕ್ರಮವನ್ನು ಭಾರಿ ಶೋಕಡು ಭಾರಿ ಪೊರ್ಲುಡು ಮಂತದ ಬಾಕಿದಕ್ಲೆಗಳ ಮಾದರಿ ಆಪನಂಚಿನ ರೀತಿ ಬರ್ಪಣ ಕಾರ್ಯಕ್ರಮ ಕೈರಂಗಲದ ಪುಣ್ಯಕೋಟಿ ನಗರಡು ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಮೈದಾನಡು ಮನ್ಪುನಿಂದ ನಿರ್ಧಾರ ಮಂತದ 2 ವರ್ಷ ಮೂಲ ಮಂತ ಬೇತೆ ತಿಕ್ಕಡ್ ಮನ್ವ ಕರಿ ವರ್ಷ ಬರ್ಪಣ ವರ್ಷ ಸಾವಿರಾರು ಜನಗಳು ಈ ಸತಿ 2,000 ಜನ ಬರೋದ ನಿರೀಕ್ಷೆ ಇರ್ತೇನೆ. ಬರ್ಪಿ ಸತಿ 5,000 ಜನ ಬರ್ಪುನಂಚಿನ ವ್ಯವಸ್ಥೆ ಆದ ಭಾರಿ ಮಲ್ಲ ಕಾರ್ಯಕ್ರಮ ಆದ ಬರ್ಪುನಂಚಿನ ವ್ಯವಸ್ಥೆ ಆವಡೊಂದು ದೇವರ ಪ್ರಾರ್ಥನೆ ಐತ ಒಟ್ಟಿಗೆ ವಿಶೇಷವಾದ ಸತೀಶಣ್ಣಗೆ ಅಭಿನಂದನೆ ಅದಕ್ಕೆ ಬಂದ 4 ಗಂಟೆಗೆ ಅವ್ರು ಬ್ಯಾಂಗ್ಳೂರು ಉಳ್ಳೇರು ಎಲ್ಲಂಜಿದ ಗೆಸ್ಟ್ ಸುದೀಪೇರಿ ಆ ಪಿಕ್ಚರ್ ಆಕ್ಟರ್ ಲೆಪ್ಪರ ಬೋದಿತ್ತೇರಿ ಆನೆಲ್ಲ ನಮ್ಮ ಮಿತ್ತ ಅಭಿಮಾನ ದೀದು ಆ ರೀತಿ ರೀಡೆ ಬತ್ತಿದ್ದು ಎತ್ತಿದೇರಂದು ನಂಗೆ ಗೊತ್ತಿಜ್ಜಿ ಬೈದಿನಗೆ ವಿಶೇಷವಾದ ಅಭಿನಂದನೆ ಕೊಡ್ದು ಇರ್ನ ಅಭಿಮಾನಿ ವರ್ಗಗೂ ಆಕಲೆ ನಾ ಮನಸ್ಸರಿತಿನ ಬೇಜಾರಾವನಿನ ರೀತಿಗೆ ಇರ್ ಮಂತದಿನ ಬೆಲೆಗೆ ವಿಶೇಷವಾದ ಮುಡಿಪು ಘಟಕದಾಗಲೇ ಎಂಗ್ಲ ಮಾತೆರ ಪರವಾದ ನೇರಿಗೆ ಅಭಿನಂದನೆ ಕೊಡ್ದು ಎನ್ನ ಪಾತೆರವಂತವೇ ಜೈ ಹಿಂದ್ ಜೈ ಕರ್ನಾಟಕ. ಸಂತೋಷ್ ಕುಮಾರ್ ರೈ ಅವರಿಗೆ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಗೌರವಾತಿಥ್ಯವನ್ನು ಸ್ವೀಕರಿಸಿದ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದಗಳು. ನಾಡಿದ್ದು ಅಡ್ಯಾರ್ ಗಾರ್ಡನ್ ಮೇ 26ರಂದು ನಡೆಯುವಂಥ ಪಟ್ಲ ಸಂಭ್ರಮಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮಂಗಳಂ.